ತುಳುನಾಡಿನಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ನಟ ಅಂದರೆ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಅದ್ಯಾವುದೇ ಸಿನಿಮಾಗಳು ಇಲ್ಲ ಅಂದ್ರೂ ಡಿ ಬಾಸ್ನ ಸಿನಿಮಾಗಳ ಎಂಟ್ರಿ ಪಕ್ಕ. ಅಷ್ಟೇ ಅಲ್ಲದೆ ಧರ್ಮಸ್ಥಳ ಶ್ರೀ ಮಂಜುನಾಥ, ಪುತ್ತೂರು ಶ್ರೀ ಮಹಾಲಿಂಗೇಶ್ವರ, ಕುಕ್ಕೆ ಸುಬ್ರಹ್ಮಣ್ಯ ಹೀಗೆ ತುಳುನಾಡಿನ ದೈವ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ದೈವ ದೇವರ ಆಶೀರ್ವಾದ ಪಡೀತಾರೆ. ತುಳು ಸಂಸ್ಕೃತಿ, ಆಚಾರ ವಿಚಾರಗಳ ಬಗ್ಗೆ ಅತೀವ ನಂಬಿಕೆ ಪ್ರೀತಿ ಇರುವ ದರ್ಶನ್ ತುಳುವರ ಬಗ್ಗೆ ಏನಂತಾರೆ ಗೊತ್ತಾ? ಮಂಗಳೂರಿನಲ್ಲಿ ನನಗೆ ಸುಮಾರು ಮಂದಿ ಫ್ರೆಂಡ್ಸ್ ಇದ್ದಾರೆ. ಸುಮಾರು ಅಂದರೆ ಸುಮಾರು ಮಂದಿ. ಆದರೆ ಮಂಗಳೂರಿಗೆ ಹೋದಾಗ ಅಲ್ಲಿ ಹಾಯ್ ಹಾಯ್ ಅಷ್ಟೇ. ಅವರು ಓ ಅಂತ ಓಡಿ ಬರಲ್ಲ, ಏನಿಲ್ಲ. ಅವರದ್ದು ಆ ಥರದ ಪ್ರೀತಿ. ಅವರು ಹೇಳ್ತಾರೆ, ಅಣ್ಣ ಹಂಗೆ ಬಂದಿಲ್ಲ ಅಂತ ಬೇಜಾರು ಇಲ್ಲ ತಾನೇ, ನಮಗೆ ಆ ಥರ ಅಭ್ಯಾಸ ಇಲ್ಲ. ಅದಕ್ಕೆ ನಾನು ಇಲ್ಲಪ್ಪ ಪೋಲೆ ಪೋಲೆ ಅಂತ ಹೇಳ್ತೀನಿ ಎಂದು ಸಂದರ್ಶನವೊಂದರಲ್ಲಿ ಡಿ ಬಾಸ್ ತುಳುವರ ಅಭಿಮಾನದ ಬಗ್ಗೆ ಹೇಳಿದ್ರು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.